ಮಂಗಳೂರಿನ ಪ್ರಥಮ ಪ್ರಜೆಯಾದ ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರು, ಮೇಯರ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಅವರು ಬಂದ ತಕ್ಷಣ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತೀವಿ. ಹಾಗೂ ಅವರೊಟ್ಟಿಗೆ ನಮ್ಮ ರೋಟರಿಯ ಅಸಿಸ್ಟೆಂಟ್ ಗವರ್ನರ್ ಆದ ರೊಟೇರಿಯನ್ ಮೇಜರ್ ಡೋನರ್ ಸುಬೋಧ್ ಕುಮಾರ್ ದಾಸ್ ಅವರು ಕೂಡ ನಿಮಗೆ ಸ್ವಾಗತ ಸರ್. ಮ್ಯೂಸಿಕ್ ಆರಂಭವಾದ ತಕ್ಷಣ ಮಾರ್ಚ್ ಪಾಸ್ಟ್ ಅನ್ನ ಆರಂಭಿಸಬೇಕು. ಓಕೆ, ಮ್ಯೂಸಿಕ್. ಇದಾದ ನಂತರ ರೋಟ್ರಾಕ್ಟ್ ಮ್ಯಾಂಗ್ಳೂರ್ ಸಿಟಿ ಅವರಿಗೆ ಕೂಡ ಕಾಲರಿಂಗ್ ಮಾಡ್ತಾ ಇದ್ದಾರೆ. ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನ ಆತ್ಮ ನೀನು, ನಿನ್ ಜೀವ ನನಗಿದ್ದೆಯ, ಇರುವವನ ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನ ಆತ್ಮ ನೀನು, ನಿನ್ ಜೀವ ನನಗಿದ್ದೆಯ, ಮುಳುಗುವ ದೋಣಿಯ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ, ಮುಳುಗುವ ದೋಣಿಯ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ, ಭೂಮಂಡಲ ಕೈ ಹಿಡಿದವನೇ, ಭೂಮಂಡಲ ಕೈ ಹಿಡಿದವನೇ, ಜೊತೆಗಿರು ಈ ಪಯಣದಿ ಓ ಕರ್ತನೆ, ಜೊತೆಗಿರು ಈ ಪಯಣದಿ ಓ ಕರ್ತನೆ, ಇರುವವನ ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನ ಆತ್ಮ ನೀನು, ನಿನ್ ಜೀವ ನನಗಿದ್ದೆಯ. ಮಹಾಪೌರರಾದ ಸನ್ಮಾನ್ಯ ಕಣ್ಣೂರು ಸುಧೀರ್ ಶೆಟ್ಟಿ ಅವರಿಗೆ ಮಂಗಳೂರು ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಸೆಂಟ್ರಲ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತ. ಶ್ರೀಯುತ ಸುಧೀರ್ ಶೆಟ್ಟಿ ಕಣ್ಣೂರು, ಮೇಯರ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್, ಇವರಿಗೆ ಡಾಕ್ಟರ್ ಗುರುದತ್ ಕಾಮತ್ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೂ ಇಂದಿನ ಇನ್ನೊಬ್ಬರು ಮುಖ್ಯ ಅತಿಥಿ ನಮ್ಮ 3181 ಇದರ ಝೋನ್ 2ನ ಅಸಿಸ್ಟೆಂಟ್ ಗವರ್ನರ್ ಹಾಗೂ ನಮ್ಮ ಕ್ಲಬ್ಗೆ ಅವರೇ AG ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಸ್ವಾಗತ. ಮೇಜರ್ ಡೋನರ್ ಅಸಿಸ್ಟೆಂಟ್ ಗವರ್ನರ್ ಸುಬೋಧ್ ಕುಮಾರ್ ದಾಸ್ ಇವರನ್ನ ರೊಟೇರಿಯನ್ ರಾಮದಾಸ್ ಅವರು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೂ ಇಂದಿನ ಈ ಚಿನ್ನರ ಉತ್ಸವದ ರೂವಾರಿ ಈ ಚೇರ್ಮನ್ ಇದರ ಡಾಕ್ಟರ್ ನಮ್ಮನೆ ಕ್ಲಬ್ಬಿನವರಾದ PDG ಡಾಕ್ಟರ್ ದೇವದಾಸ್ ರೈ ಇವರನ್ನು ನಮ್ಮ ಕ್ಲಬ್ಬಿನ ಹಾರ್ದಿಕವಾದ ಸ್ವಾಗತ ಸರ್. ಹಾಗೂ ರೋಟ್ರಾಕ್ಟ್ ಪ್ರೆಸಿಡೆಂಟ್ ಅವಿನಾಶ್ ಕುಲಾಲ್ ಇವರಿಗೂ ಸ್ವಾಗತ. ಹಾಗೂ ಝೋನಲ್ ಲೆಫ್ಟಿನೆಂಟ್ ಸಾಯಿಬಾಬಾ ರಾವ್ ಇವರಿಗೂ ಸ್ವಾಗತ. ಹಾಗೂ ವೇದಿಕೆಯಲ್ಲಿರುವ
ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಕ್ಲಬ್ಬಿನ ಮೆಂಬರ್ಸ್ ಮತ್ತು ಪುಟಾಣಿ ಮಕ್ಕಳೇ ಮತ್ತು ಅವರ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪತ್ರಿಕೆದ ಮಿತ್ರರು ಹಾಗೂ ಇಲ್ಲಿ ಎಲ್ಲ ಸ್ಟಾಫ್ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು PT ಟೀಚರ್ಸ್, ಇದೊಂದು ಸ್ವಾಗತ ಅಂದ್ರೆ ಯಾಕಂದ್ರೆ ಖುಷಿ ಅಂತ ಹೇಳಿದರೆ, ಮುಂಚೆ ನಮಗೆ ನಾವು ಚಿಕ್ಕದು ಇರುವಾಗ ನಮಗೊಂದು ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಇರ್ತೇನಂತ ಸ್ಪೋರ್ಟ್ಸ್ ಡೇಗೆ ನಾವು ಯಾವಾಗಲೂ ಕಾಯಿರು. ಏನಂದರೆ ಅದೊಂದು ನಮಗೊಂದು ಬಹಳ ಪ್ರೀತಿಯಾದ ವಿಷಯ. ಹಾಗೆ ಅದಕ್ಕೆ ನಾವು ಎಷ್ಟು ತಯಾರಿ ಮಾಡ್ತಿದ್ದೇವೆ ಅಂತ ನಮಗೆ ಗೊತ್ತು ಚಿಕ್ಕದಿರುವಾಗ. ಆ ಪ್ರೀತಿಯನ್ನು ಇವತ್ತು ನಾವು ನಮ್ಮ ಕಣ್ಣ ಮುಂದೆ ನಿಮ್ಮಿಂದ ನೋಡಲಿಕ್ಕೆ ಬಯಸ್ತಾ ಇದ್ದೇವೆ. 3ನೇ ಚಿಣ್ಣರ ಉತ್ಸವದ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದ ಮಂಗಳೂರಿನ ಮಹಾಪೌರರಾದ ಶ್ರೀ ಸುಧೀರ್ ಶೆಟ್ಟಿ ಅವರು ರೊಟೇರಿಯನ್ ಸುಧೀರ್ ಶೆಟ್ಟಿ ಕಣ್ಣೂರು, ಹಾಗೆ ರೋಟ್ರಿ ವಲಯ 2 ಅದರಲ್ಲಿ ಸಾಧಾರಣ 8 ಸಂಸ್ಥೆಗಳಿವೆ. ರೋಟರಿ ಸಂಸ್ಥೆಗಳ ಸಹಾಯಕ ಗವರ್ನರಾದ 4ನೇ ವರ್ಷದ ಸಹಾಯಕ ಗವರ್ನರಾದ ರೊಟೇರಿಯನ್ ಮೇಜರ್ ಡೋನರ್ ಸುಬೋಧ್ ಕುಮಾರ್ ದಾಸ್ನವರೇ, ಹಾಗೆ ರೋಟರಿ ಮಂಗಳೂರು ಸೆಂಟ್ರಲ್ ಅಧ್ಯಕ್ಷರಾದ ರೊಟೇರಿಯನ್ ರಾಜೇಶ್ ಶೆಟ್ಟಿ ಅವರೇ, ರೋಟರಿ ಮಂಗಳೂರು ಸೆಂಟ್ರಲ್ ಕಾರ್ಯದರ್ಶಿಯವರಾದ ರೊಟೇರಿಯನ್ PPPHF ರವಿ ಜಲಾನ್ನವರೇ, ಹಾಗೆ ವಲಯ ಸೇನಾನಿಯಾದ ರೊಟೇರಿಯನ್ ಸಾಯಿ ಬಾಬಾ ರಾವ್ನವರೇ, ರೋಟರಿ ವಲಯ ಸೇನಾನಿ, ರೋಟ್ರ್ಯಾಕ್ಟ್ ಅಧ್ಯಕ್ಷರಾದ ರೋಟ್ರ್ಯಾಕ್ಟ್ ಅವಿನಾಶ್ ಕುಲಾಲ್ನವರೇ, ರೋಟ್ರ್ಯಾಕ್ಟ್ ಕಾರ್ಯದರ್ಶಿಯವರಾದ ರೋಟ್ರ್ಯಾಕ್ಟ್ ಅಕ್ಷಯ್ ರೈ ಅವರೇ, ಹಾಗೆ ನೆರೆದಿರುವಂಥ ಎಲ್ಲ ರೋಟರಿ ಬಂಧುಗಳೇ, ಹಾಗೆ ಶಾಲೆಯ ಬೇರೆ ಬೇರೆ ಮಕ್ಕಳ ಆರೈಕೆ ಕೇಂದ್ರಗಳಿಂದ ಬಂದ ಮಕ್ಕಳೇ, ಸಾಧಾರಣ 500 ಮಕ್ಕಳಿದ್ದೀರಿ. ಈ ಚಿಣ್ಣರ ಉತ್ಸವ ಇದು ಪ್ರಾರಂಭವಾದದ್ದು 1996ರಲ್ಲಿ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಅಂತ ಸಂಸ್ಥೆಯವರು ನಾವು ಪ್ರಾರಂಭಿಸಿದ್ದು. ರೋಟರಿ ಅಂದರೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ, ಮಕ್ಕಳಿಗೆಲ್ಲ ಗೊತ್ತಿರಬೇಕು. ಈ ರೋಟರಿ ಮಂಗಳೂರು ಸೆಂಟ್ರಲ್ನ ಆ ವರ್ಷದ ಅಧ್ಯಕ್ಷರಾದ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ PHF ಡಾಕ್ಟರ್ ಚಂದ್ರಕಾಂತ್ ಭಟ್ ಮತ್ತು ರೊಟೇರಿಯನ್ ಕಾರ್ಯದರ್ಶಿಯಾದ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ ಲೇಟ್ ಡಾಕ್ಟರ್ ನಂದಕಿಶೋರ್ ರಾವ್ ಪ್ರಾರಂಭಿಸಿದ ಈ ಒಂದು ಕಾರ್ಯಕ್ರಮವು 23 ವರ್ಷ ನಾವು ನಡೆಸಿಕೊಂಡು ಬಂದಿದ್ದೀವಿ. 1-2 ವರ್ಷ ಬಹುಶಃ ಆಗಲಿಲ್ಲ. ಇದು 23ನೇ ಸಂಚಿಕೆ. ಈ ಒಂದು ಕಾರ್ಯಕ್ರಮವು ನಮ್ಮ ಇಡೀ ರೋಟರಿ ರಾಷ್ಟ್ರದಲ್ಲಿ ಗುಲಾಮ್ ದೇವಿ ಸಾಬು ಅವಾರ್ಡ್ ಅಂತ ಇದೆ ಫಾರ್ ಬೆಸ್ಟ್ ಪ್ರಾಜೆಕ್ಟ್ ಇನ್ ಕಮ್ಯುನಿಟಿ ಸರ್ವಿಸ್. ನಾವು ಅದನ್ನು ನಮ್ಮ ಸಂಸ್ಥೆಯು ಅದನ್ನು ಗಳಿಸಿದೆ. ಈಗ ಈ ವರ್ಷದ್ದು ಚಿಣ್ಣರ ಉತ್ಸವ ವಿಷಯದಲ್ಲಿ ಹೇಳಬೇಕಾದ್ರೆ ನಮ್ಮ ಯಾವೆಲ್ಲ ಸಂಸ್ಥೆಗಳು ಭಾಗವಹಿಸ್ತಾರೆ ಅಂತ ಹೇಳಿದರೆ, ಸ್ವಾಮಿ ಶ್ರದ್ಧಾನಂದ ಸೇವಾಶ್ರಮ, ಈಶ್ವರಾನಂದ ಸೇವಾಶ್ರಮ, ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ಪದವು, ಝೀನತ್ ಬಕ್ಷ್ ಯತಿಮ್ಖಾನ, ಬಾಲ ಯೇಸು ನಿಲಯ, ಡಮರ್ಸೀಡ್ ಆರ್ಫನೇಜ್, ಪ್ರಜ್ಞಾ ಚಿನ್ನರ ತಂಗುದಾಣ, ಸೈಂಟ್ ಆಂಜೆಲಾ ಹೋಮ್, ಹೌದು ಇಂಚರ ಹೋಮ್ ಫಾರ್ ದ ಚಿಲ್ಡ್ರನ್ ಆ್ಯಂಡ್ ಇನ್ಫೆಂಟ್ ಮೇರೀಸ್ ಹಾಸ್ಟೆಲ್ ಅಂತ, ಹಾಗೆ ಒಟ್ಟು 10 ಸಂಸ್ಥೆಗಳು ಭಾಗವಹಿಸ್ತಾ ಇದ್ವು. ಇದೊಂದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ನಾವು ಅದನ್ನು ಬಿಡುವುದೇ ಇಲ್ಲ ಮಾಡೋದನ್ನು. ಯಾಕೆಂತ ಹೇಳಿದರೆ ಎಷ್ಟೋ ಸಂಸ್ಥೆಗಳಿಗೆ ಇದು ಕೊಡ್ತಾರೆ, ಅನ್ನದ ಊಟ ಕೊಡ್ತಾರೆ, ಅದು ಮಾಡ್ತಾರೆ. ಆದರೆ ಇಂಥ ಒಂದು ಕಾರ್ಯಕ್ರಮವು, ಈ ಒಂದು ದಿವಸದ ಕಾರ್ಯಕ್ರಮವನ್ನು ಬೇರೆ ಯಾವ ಸಂಸ್ಥೆ ಮಾಡ್ತಾ ಇಲ್ಲ. ಆದ್ದರಿಂದಾಗಿ ನಾವು ಇನ್ನೂ ಕೂಡ ಅದನ್ನು ಮಾಡ್ತೇವೆ. ಹಾಗೆ ಮಕ್ಕಳೇ ಎಲ್ಲ ಈ ಕಾರ್ಯಕ್ರಮ ಸದುಪಯೋಗ ಪಡ್ಕೊಂಡು ವಾಪಸ್ ಹೋಗುವಾಗ ಜೈ ರೋಟ್ರಿ ಮತ್ತು ಜೈ ರೋಟ್ರ್ಯಾಕ್ಟ್ ಕೂಡ ಇದೆ. ರೋಟ್ರ್ಯಾಕ್ಟ್ ಅಂದರೆ ರೋಟರಿಯ ಸಹ ಸಂಸ್ಥೆ ಅಂತ ಹೇಳಿ ನಮಗೆ ಇನ್ನು ಮುಂದೆಯೂ ನಿಮ್ಮ ಎಲ್ಲ ಸಂಸ್ಥೆಗಳ ಸಹಕಾರ ಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ರೋಟ್ರಿ, ಜೈ ರೋಟ್ರ್ಯಾಕ್ಟ್. 23 ವರ್ಷ ಚಿಣ್ಣರ ಉತ್ಸವ ಮಾಡೋದಂದರೆ ಅದೊಂದು ಸುಲಭದ ಮಾತಲ್ಲ. ಇದರಲ್ಲಿ ಅವರ ಡೆಡಿಕೇಶನ್, ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಸೆಂಟ್ರಲ್ನ ಡೆಡಿಕೇಶನ್ನ ನಾವು ಕಾಣ್ತೇವೆ. ಮುಖ್ಯವಾಗಿ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ದೇವದಾಸ್ ರಾಯ್ ಇವರು ಬಹಳಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬರೀ ಅವರಲ್ಲ, ಅವ್ರ ಜೊತೆಗೆ ಹಲವಾರು ಅವರ ಕ್ಲಬ್ಬಿನ ಸದಸ್ಯರು ಅವರ ಬೆನ್ನಿಂದ ನಿಂತು ಈ ಕೆಲಸ ಮಾಡಿಸ್ತಾ ಬಂದಿದ್ದಾರೆ. ಯಾಕಂತೇಳಿ ನೀವು ಈಗಲೇ ನೋಡಿದಿರಿ, ಅವರು ಯಾವುದೇ ಕಾಗದ ಬರ್ಕೊಂಡು ಬಂದಿಲ್ಲ. ಎಲ್ಲ ಇದರ ಖರ್ಚು ವೆಚ್ಚ ಎಲ್ಲವನ್ನು ನೇರವಾಗಿ ಅವರ ಮನಸ್ಸಿನಲ್ಲೆಲ್ಲ ತಗೊಂಡು ಅದನ್ನು ಹೇಳ್ತಾ ಇದ್ದಾರೆ. ಮಕ್ಕಳೇ, ನಾನು ಹೆಚ್ಚೊತ್ತು ನಿಮಗೆ ತಗೊಳ್ಳಿಕ್ಕೆ ಇಷ್ಟಪಡ್ತಿಲ್ಲ. ಅದು ಒಂದು ಸಣ್ಣ ಕಥೆಯ ಮೂಲಕ ನಿಮಗೆ ಉರಿದುಂಬಿಸಲು ಇಚ್ಛೆ ಪಡ್ತಾ ಇದ್ದೇನೆ. ಕತೆ ಪ್ರಾಯಶಃ ನಮ್ಮ ರೋಟರಿ ಸದಸ್ಯರು ಇದನ್ನು ಭಾಳಷ್ಟು ಕಾಲ ಕೇಳಿದ್ದಾರೆ. 2 ಮಿತ್ರರ ನಡುವೆ ಸ್ಪರ್ಧೆ ಏರ್ಪಡುತ್ತೆ. ಈ ಕತೆ ಎಲ್ಲರೂ ಗೊತ್ತಿರ್ಬೋದು ನಿಮಗೆ. ಮಿತ್ರರು ಯಾರು ಅಂತ ಹೇಳಿದರೆ, ಒಂದು ಆಮೆ, ಒಂದು ಮೊಲ. ಯಾವುದೋ ಕಾರಣಕ್ಕೆ ಸ್ಪರ್ಧೆಗೆ ಮೊಲ ಇಚ್ಛೆ ಪಡುತ್ತೆ, ಸ್ಪರ್ಧೆ ನಡೆಯುತ್ತೆ. ಆದರೆ ದುರಹಂಕಾರದಿಂದ ಮೊಲ ಗೆಲ್ಲೋದಿಲ್ಲ, ಆಮೆ ಗೆಲ್ಲುತ್ತೆ. ಇದು ನೀವೆಲ್ಲರೂ ಕೇಳಿರುವ ಕತೆ. ಆದರೆ ಇಲ್ಲಿ ನಾವು ನೋಡಬೇಕಾದ ಒಂದು ಗುಣ ಏನಂತ ಹೇಳಿದ್ರೆ,
ನಾನು ಬಲಿಷ್ಠ, ಅದರಿಂದ ನಾನು ಏನು ಮಾಡಿದ್ರು ನಡೀತದೆ ಅಂತ ಹೇಳುವ ಮೊಲದ ಒಂದು ಮನೋಭಾವನೆ ಅದರ ಸೋಲಿಗೆ ಕಾರಣ ಆಗುತ್ತೆ. ಆದರೆ ಕತೆ ಇಲ್ಲಿ ನಿಲ್ಲೋದಿಲ್ಲ. ಸೋತ ಮೇಲೆ ಮೊಲ ವಿಚಾರ ಮಾಡುತ್ತೆ, ನಾನು ಯಾಕೆ ಸೋತೆ ಅಂತ. ಇದು ಬಹಳಷ್ಟು ಮುಖ್ಯ ಮಕ್ಕಳೇ. ಸೋಲೆ ಗೆಲುವಿನ ಸೋಪಾನ. ಅದರಿಂದ ಸೋತಾಗ ಕುಗ್ಗಬೇಡಿ. ನಿಮ್ಮ ಮುಂದಿನ ಜೀವನದಲ್ಲಿ ಗೆಲುವು ಸಾಧಿಸುವ ರೀತಿಯನ್ನು ನೀವು ಯಾವುದು ಅಂತ ಹೇಳ್ಕೊಂಡು ಕಂಡುಕೊಳ್ಳೋದು ಅತಿ ಮುಖ್ಯ. ಅರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ಇವತ್ತು ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ಇವತ್ತು ಹಮ್ಮಿಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ನಾನು ಡಾಕ್ಟರ್ ಬಿ ದೇವದಾಸ್ ರೈ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಾಂತರದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಂತಹ ಒಂದು ಮಕ್ಕಳ ಆರೈಕೆ ಕೇಂದ್ರದ ಮಕ್ಕಳನ್ನು ಒಟ್ಟು ಸೇರಿಸಿ ಅವರ ಒಟ್ಟಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬೇರೆ ಬೇರೆ ರೀತಿಯಾದಂಥ ಆಟೋಟ ಸ್ಪರ್ಧೆಯನ್ನು ನೀಡಿ ನಂತರ ಭೋಜನದ ವ್ಯವಸ್ಥೆಯನ್ನು ಮಾಡಿ ಅದರ ನಂತರ ಈ ಮುಂದಿನ ನಮ್ಮ ಭಾರತ ದೇಶ ಹೇಗಿರಬೇಕೆಂಬಂತಹ ಚಿಂತನೆ ಅಡಿಯಲ್ಲಿ ಹಮ್ಮಿಕೊಂಡಂತಹ ಒಂದು ವಿಶೇಷವಾದಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನು ಈ ಒಂದು ರೋಟರಿ ಕ್ಲಬ್ ಆಫ್ ಮಂಗಳೂರು ಮಾಡಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ದೇವದಾಸ್ ರೈ ಮತ್ತು ಎಲ್ಲ ಟೀಮಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ಈಗಾಗಲೇ ನಮ್ಮ ಸುಬೋಧ್ ಕುಮಾರ್ ದಾಸ್ರವರು ಒಂದು ಉತ್ತಮವಾದಂಥ ಕಥೆಯನ್ನು ಹೇಳಿದರು. ನಾನು ಕೂಡ ಒಂದು ಸಣ್ಣ ಕಥೆಯನ್ನು ಹೇಳುವುದರ ಮುಖಾಂತರ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಜೀವನ ಮಕ್ಕಳೇ ಹೇಗೆ ಅಂತ ಹೇಳಿದರೆ, ನಮ್ಮ ಜೀವನ ಯಾವತ್ತೂ ಕೂಡ ಒಬ್ಬ ಬಸ್ ಕಂಡಕ್ಟರ್ನ ಇದ್ದ ಹಾಗೆ. ತಾವು ನೋಡಿರ್ಬೋದು, ಬಸ್ಸಲ್ಲಿ ಅವ ಕಂಡಕ್ಟರ್ ದಿನಾಲು ಕೆಲಸ ಮಾಡ್ತಾನೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾನೆ, ಎಲ್ಲರನ್ನು ಆತ್ಮೀಯತೆಯಿಂದ ನೋಡ್ಕೊಳ್ತಾನೆ, ಎಲ್ಲರ ಹತ್ರ ಹಣ ಕಲೆಕ್ಟ್ ಮಾಡ್ತಾನೆ. ಆ ಹಣವನ್ನು ಮತ್ತೆ ಸಾಯಂಕಾಲ ಕೊಂಡೋಗಿ ಯಾರಿಗೆ ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸ್ತಾನೆ. ನಮ್ಮ ಜೀವನ ಕೂಡ ಹಾಗೇನೆ. ಯಾಕಂತ ಹೇಳಿದ್ರೆ, ಬಸ್ಸಿದ್ದು ನೀವು ಯೋಚನೆ ಮಾಡಿ, ಆ ಕಂಡಕ್ಟರ್ದು ಬಸ್ ಯಾರ್ದು ಅಂತ ಕೇಳಿದರೆ ಬಸ್ ಕಂಡಕ್ಟರ್ದ ಅಲ್ಲ, ಬಸ್ ಬೇರೆಯವ್ರದ್ದು, ಬಸ್ ಓನರ್ ಇದ್ದು. ಅದರಲ್ಲಿರುವಂಥ ಡ್ರೈವರ್ ಅವನ ಸಂಬಂಧಿಕನ ಅಲ್ಲ, ಅವನು ಕೂಡ ಕೆಲಸಕ್ಕೋಸ್ಕರ ಬಂದಿರುವಂಥವನು. ಹಾಗೆ ಬಸ್ಸಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಸಾವಿರಾರು ಜನ ಬರ್ತಾರೆ. ಅವರನ್ನು ಬಹಳ ಆತ್ಮೀಯತೆಯಿಂದ ತನ್ನವರಂತೆ ಅವನು ನೋಡಿಕೊಂಡು ಅವರಲ್ಲಿ ಮಾತುಕತೆ ಮಾಡಿ ಪ್ರಯಾಣವನ್ನು ಮಾಡ್ತಾನೆ. ಅದು ಅವನ ಪ್ರಯಾಣ ಅಂತ ಹೇಳಿದರೆ ಏನಾದರೂ ಟೂರ್ ಅಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವರ ಒಟ್ಟಿಗೆ ಬಹಳ ಆತ್ಮೀಯತೆಯಿಂದ ಮಾತಾಡಿಕೊಂಡು ಅವರಿಂದ ಹಣವನ್ನು ಕಲೆಕ್ಟ್ ಮಾಡಿ ಸಾಯಂಕಾಲ ಕೊಂಡೋಗಿ ಕೊಡುವಂಥದ್ದು. ಆದರೆ ಅವನಲ್ಲಿರುವಂಥ ಪರ್ಸ್ ಕೂಡ ಅವಂದಲ್ಲ. ಯಾಕಂತ ಹೇಳಿದ್ರೆ ಅವನ ಓನರ್ ಕೊಟ್ಟಿರುವಂಥದ್ದು. ಹಾಗಾಗಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹಣ ಕಲೆಕ್ಟ್ ಮಾಡ್ತಾನೆ. ಆ ಹಣ ಅವಂದಲ್ಲ, ಆ ಹಣವನ್ನೆಲ್ಲ ಜೋಡಿಸಿಕೊಂಡು ಮತ್ತೆ ಅವನ ಓನರಿಗೆ ಕೊಡುವಂತಹ ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಹಾಗೆ ಮಕ್ಕಳೇ. ಕೆಲವೆಲ್ಲ ಹೇಳ್ತಾರೆ, ನಾನು ಮಾಡಿದ್ದು, ನಂದು ಅಂತ ಹೇಳ್ತಾರೆ. ಯಾವುದು ಕೂಡ ನಮ್ದಲ್ಲ, ಎಲ್ಲವೂ ಕೂಡ ಆ ಭಗವಂತನದ್ದು. ನಮಗೆ ನಮ್ಮ 3 ದಿನದ ಈ ಒಂದು ಜೀವನದಲ್ಲಿ ಭಗವಂತ ನಮಗೆ ಬೇರೆ ಬೇರೆ ರೀತಿಯಂತಹ ಜವಾಬ್ದಾರಿಯನ್ನು ಕೊಟ್ಟು ನಮ್ಮನ್ನು ಬೆಳೆಸ್ತಾನೆ. ಹಾಗಾಗಿ ಮಕ್ಕಳೇ, ನೀವು ಕೂಡ ಹಾಗೆ, ನೀವು ಕೂಡ ಯಾವತ್ತೂ ಕೂಡ ನಿಮ್ಮ ಆತ್ಮ ಸ್ಥೈರ್ಯವನ್ನು ಯಾವತ್ತೂ ಕೂಡ ಕಳ್ಕೊಳ್ಬಾರ್ದು. ನೀವು ನಿಮ್ಮಲ್ಲಿ ಆತ್ಮಸ್ಥೈರ್ಯ ಇರಬೇಕು. ನನ್ನ ಜೀವನದಲ್ಲಿ ನಾನು ಯಾವತ್ತಾದರೂ ಕೂಡ ನಾನು ಮುಂದೆ ಬರ್ತೇನೆ, ಏನನ್ನಾದರೂ ಸಾಧಿಸ್ತೇನೆ ಎಂಬಂತಹ ಛಲ ಇರಬೇಕು. ಹಾಗೆ ಗುರು ಇರಬೇಕು. ಗುರು ಇದ್ರೆ ನಿಮಗೆ ಖಂಡಿತವಾಗಿ ಕೂಡ ಗುರುಗಳ ಅನುಗ್ರಹ ನಿಮಗೆ ಯಾವತ್ತೂ ಕೂಡ ಇರ್ತದೆ. ಹಾಗಾಗಿ ನಿಮ್ಮಲ್ಲಿ ನೀವೊಂದು ಗುರಿಯನ್ನಿಟ್ಟುಕೊಂಡು ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ನಿಮಗೆ ಯಾರೂ ಇಲ್ಲ ಎಂಬುದಾಗಿ ಯಾವತ್ತೂ ಕೂಡ ನೀವು ಯೋಚನೆಯನ್ನು ಮಾಡಬೇಡಿ. ಯಾಕಂತ ಹೇಳಿದರೆ ಇಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ನಮ್ಮವರು. ಹಾಗಾಗಿ ನಮ್ಮ ಭಾರತ ಅಂತ ಹೇಳಿದರೆ ಒಂದು ಕುಟುಂಬದ ಒಂದು ಆಧಾರದಲ್ಲಿ ಇರತಕ್ಕಂತಹ ದೇಶ. ಎಲ್ಲರೂ ಕೂಡ ನಮ್ಮವರು. ಆ ಜಾತಿ, ಯುವ ಜಾತಿ, ಮೇಲ್ಜಾತಿ, ಕೀಳ್ಜಾತಿ ಎಂಬ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ. ನಾವೆಲ್ಲರೂ ಕೂಡ ಒಂದೇ. ಇಂತಹ ಒಂದು ರೋಟರಿ ಅಂತಹ ಸೇವಾ ಸಂಸ್ಥೆ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ನಾವೆಲ್ಲ ಒಂದು ಎಂಬಂತಹ ಒಂದು ಚಿಂತನೆ ಅಡಿಯಲ್ಲಿ ಕೆಲಸ ಮಾಡುವಂತಹ ಉತ್ತಮವಾದಂತಹ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ. ಹಾಗೆ ದಯವಿಟ್ಟು ಎಲ್ಲ ಹಾಸ್ಟೆಲ್ನ ವಾರ್ಡನ್ಸ್ ಗಮನಿಸಿ, ಈ ಸ್ಟೇಜ್ ಪ್ರೋಗ್ರಾಮ್ ಮುಗಿದ ತಕ್ಷಣ
ಹಲೋ. We have another 3 winners of this second round. Oh, sorry, 2 winners. We are taking two winners. ಎಲ್ಲ ಪಂದ್ಯದ ತಮ್ಮ ಟ್ರ್ಯಾಕ್ ಬಿಟ್ಟು ಹೋಗಬಾರ್ದು. ಸೊ ಎಲ್ರಿಗೂ ಹುರಿದುಂಬಿಸಿ ಪ್ಲೀಸ್ ಹ್ಯಾಂಡ್ ಓವರ್ ದಿ ಪ್ರೈಸ್ ಟು ಸೈಯದ್. Meanwhile, I really thanks to the 30 Rotarians who has attended today's program and 8 ants who have come. Okay, girls, come. ಎಂಬ ಘೋಷಣೆಯ ಮೂಲಕ ನನ್ನ ದೇಶ ನನ್ನ ಹೆಮ್ಮೆ ಎಂಬ ಉದ್ಗಾರದೊಂದಿಗೆ ಭವಿಷ್ಯದ ಭಾರತದ ಕನಸನ್ನು ಕಾಣುತ್ತಿರುವ ನನ್ನೆಲ್ಲ ಹೆಮ್ಮೆಯ ಭಾರತೀಯರಿಗೆ ರೋಟರಿ ಆ್ಯಂಡ್ ನೋಟರಾಕ್ಟ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸಿಟಿ ನಡೆಸುತ್ತಿರುವ 23ನೇ ವರ್ಷದ ಚಿಣ್ಣರ ಮಕ್ಕಳ ಉತ್ಸವ ಕಾರ್ಯಕ್ರಮಕ್ಕೆ ಮನದುಂಬಿದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭವಿಷ್ಯ ಭಾರತದ ಪಯಣದಲ್ಲಿ ಸಾಗುತ್ತಿರುವ ನಮಗೆ ಮುಂದೆ ಏನಾಗುತ್ತದೆ, ಹೇಗಿರುತ್ತದೆ ಎಂಬುದರ ಅರಿವಿಲ್ಲದೆ ಸಾಗುತ್ತಿದ್ದೇವೆ. ವಿಜ್ಞಾನ ತಂತ್ರಜ್ಞಾನಗಳು ಮುಂದುವರೆದಿದೆ, ಜೊತೆಗೆ ಜನರ ಮನಸ್ಥಿತಿಯು ಬದಲಾಗುತ್ತಲೇ ಇದೆ. ಕೈಗಾಡಿಯಿಂದ ಆರಂಭವಾದ ಪ್ರಯಾಣ ಮೆಟ್ರೋದ ಕಡೆಗೆ ಸಾಗಿದೆ. ಹಂಚಿನ ಮನೆಯಲ್ಲಿ ತಂಪಿನ ಗಾಳಿ ಅನುಭವಿಸುತ್ತಿದ್ದ ನಾವು ಎಸಿಗಾಗಿ ಪರದಾಡುತ್ತಿದ್ದೇವೆ. ಕೈಯಲ್ಲಿ ಮಿನಿ ಬ್ಯಾಂಕ್ ಹಿಡಿದುಕೊಂಡು ಒಂದಿಷ್ಟು ಅಂದಾಜಿಲ್ಲದೆ ಸಂಚರಿಸುತ್ತಿರುವ ನಾವು ಕೆಲವೊಂದು ವಿಷಯವನ್ನು ಇದ್ದಾಗಲೇ ಬಲಪಡಿಸುತ್ತಾ ಹೋಗದಿದ್ದರೆ ಭವಿಷ್ಯ ಭಾರತ ನಮ್ಮ ಕೈಯಲ್ಲಿರುವುದು ಕಷ್ಟವಲ್ಲ. ಭವಿಷ್ಯ ಭಾರತ ಹೇಗೆ ಇರಲಿ, ಅದರ ಅರಿವುಳಿವು ಎಲ್ಲ ನಮ್ಮ ಕೈಯಲ್ಲಿದೆ ಎಂಬ ಹೇಳಿಕೆಯ ಮೂಲಕ ವಿಜ್ಞಾನ ತಂತ್ರಜ್ಞಾನಗಳು ಮುಂದುವರೆದಿದೆ, ಜೊತೆಗೆ ಜನರ ಮನಸ್ಥಿತಿಯು ಬದಲಾಗುತ್ತಲೇ ಇದೆ. Let us sacrifice our today so that our children can be better tomorrow. ಮಕ್ಕಳೇ ಇದ್ದೀರಾ? Okay. So we have Rotarian Rajesh Shetty to welcome us with his welcome address. Over to you, sir. 3ನೇ ವರ್ಷದ ಚಿಣ್ಣರ ಉತ್ಸವದ ಬಹುಮಾನ ವಿತರಣೆಗೆ ದೂರದ ಮೈಸೂರಿಂದ ಆಗಮಿಸಿದ್ದ ಹಾಗೂ ಈಗ ಉಡುಪಿಯಲ್ಲಿ ಕಾರ್ಯಕ್ರಮ ಇತ್ತು. ಇನ್ನು ನಂತರ ದೇರ್ಲಕಟ್ಟೆಯಲ್ಲಿ ಕಾರ್ಯಕ್ರಮ ಇದೆ. ಆದರೂ ಇಷ್ಟು ಒಂದು ಒತ್ತಡವಿದ್ದರೂ ಇಲ್ಲಿ ನಮಗೆ
ಮುಖ್ಯ ಅತಿಥಿಯಾಗಿ ನಮ್ಮ ರೋಟರಿ ಜಿಲ್ಲಾ ಅಂದರೆ 8 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡ ಜಿಲ್ಲೆ. ಮೈಸೂರು, ಮಡಿಕೇರಿ, ಚಾಮರಾಜನಗರ, ಮಂಗಳೂರು 4 ಕಂದಾಯ ಜಿಲ್ಲೆಗಳ ರೋಟರಿ ಜಿಲ್ಲೆ 3181ರ ಜಿಲ್ಲಾ ಗವರ್ನರ್ ಆದ ರೊಟೇರಿಯನ್ ಮೇಜರ್ ಡೋನರ್ HR ಕೇಶವನವರೇ. ಮಕ್ಕಳೇ, ನೀವೆಲ್ಲ ಪಬ್ಲಿಕ್ ಟಿವಿ ನೋಡ್ತಿರಲ್ಲ, ಪಬ್ಲಿಕ್ ಟಿವಿಲಿ HR ರಂಗನಾಥ್ ಅಂತ ನೋಡಿದ್ರಾ? ಅವರ ತಮ್ಮ ಕೇಶವ್ ಅವರು, ಅವರ ತಮ್ಮ. ಹಾಗೆ ಈ ಜಿಲ್ಲೆಯ ಸಹಾಯಕ ಗವರ್ನರ್ ಅಂತ ಹೇಳ್ತೇವೆ. ಅಂದರೆ 8 ಸಂಸ್ಥೆಗಳ ಉಸ್ತುವಾರಿಯ ಇದೆ ರೊಟೇರಿಯನ್ ಮೇಜರ್ ಡೋನರ್ ಸುಬೋಧ್ ಕುಮಾರ್ ದಾಸ್, ಝೋನ್ 2 ವಲಯದ ಸಹಾಯಕ ಗವರ್ನರ್ ರೊಟೇರಿಯನ್ ಮೇಜರ್ ಡೋನರ್ ಸುಬೋಧ್ ಕುಮಾರ್ ದಾಸ್ನವರೇ. ಹಾಗೆ ವಲಯ ಸೇನಾನಿ ಝೋನಲ್ ಲೆಫ್ಟಿನೆಂಟ್ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ರೊಟೇರಿಯನ್ ಸಾಯಿಬಾಬಾ ರಾವ್ನವರೇ, ಕ್ಲಬ್ಬಿನ ಅಧ್ಯಕ್ಷರಾದ ರೊಟೇರಿಯನ್ ರಾಜೇಶ್ ಶೆಟ್ಟಿ ಅವರೇ, ಕ್ಲಬ್ಬಿನ ಕಾರ್ಯದರ್ಶಿಯಾದ ರೊಟೇರಿಯನ್ ಪಾಸ್ ಪ್ರೆಸಿಡೆಂಟ್ ಪಾಲ್ ಹ್ಯಾರಿಸಲು ರವಿಜಲಾನ್ ಅವರೇ, ರೋಟ್ರಾಕ್ಟ್ ನಮ್ಮ ರೋಟರಿಯ ಯುವ ಸಂಸ್ಥೆ ರೋಟ್ರಾಕ್ಟ್ ಸಂಸ್ಥೆಯ ಅಧ್ಯಕ್ಷರಾದ ರೊಟೇರಿಯನ್ ಅವಿನಾಶ್ ಕುಲಾಲ್ನವರೇ, ಹಾಗೆ ಕಾರ್ಯದರ್ಶಿಯಾದ ಅಕ್ಷಯ್ ರೈನವರೇ, ನೆರೆದಿರುವಂಥ ಎಲ್ಲ ರೋಟರಿ ಬಂಧುಗಳೇ, ರೋಟ್ರಾಕ್ಟ್ ಬಂಧುಗಳೇ ಮತ್ತು ಮಕ್ಕಳೇ ಮತ್ತು ಬೇರೆ ಬೇರೆ ಸಂಸ್ಥೆಗಳ ವಾರ್ಡನ್ಗಳೇ. ಈಗ ನಾನು ಕೆಲವೆಲ್ಲ ಬೆಳಿಗ್ಗೆ ಹೇಳಿದ್ದೆ, ಆದರೆ ಈಗ ಮತ್ತೆ ಹೇಳ್ತೇನೆ. ಯಾಕಂತ ಹೇಳಿದರೆ HR ಕೇಶವ್ಗೆ ಏನು ಈ ಕಾರ್ಯಕ್ರಮ ಎಂಬ ಒಂದು ವಿಷಯ ಸ್ವಲ್ಪ ಹೇಳಬೇಕಂತ ಹೇಳಿದರು. ಸಾಧಾರಣ 96ನೇ ಇಸ್ವಿಯಲ್ಲಿ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ನವರು ಒಂದು ಅದ್ಭುತ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಆಗಿನ ಪ್ರೆಸಿಡೆಂಟ್ ಆದ ರೊಟೇರಿಯನ್ ಪಾಸ್ ಪ್ರೆಸಿಡೆಂಟ್ PHF ಡಾಕ್ಟರ್ ಚಂದ್ರಕಾಂತ್ ಭಟ್ ಮತ್ತು ಕಾರ್ಯದರ್ಶಿಯಾದ ಲೇಟ್ ಡಾಕ್ಟರ್ ನಂದಕಿಶೋರ್ ರಾವ್, ಪಾಸ್ ಪ್ರೆಸಿಡೆಂಟ್ ನಂದಕಿಶೋರ್ ರಾವ್ನವರು ಒಂದು ಎಲ್ಲ ಅನಾಥಾಶ್ರಮದ, ಅಂದರೆ ಈಗ ಅನಾಥಾಶ್ರಮದ ಕಂಡಿಕ್ಕಿಲ್ಲ, ಮಕ್ಕಳ ಆರೈಕೆ ಕೇಂದ್ರ ಮಕ್ಕಳನ್ನು ಒಂದು ಕಡೆಗೆ ತಂದು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. 23 ವರ್ಷಗಳು ಸಂದಿವೆ. 1-2 ವರ್ಷ ನಮಗೆ ಕೋವಿಡ್ ಬೇರೆ ಬೇರೆ ಕಾರಣಗಳಿಂದ ಮಾಡಲಿಕ್ಕೆ ಆಗಲಿಲ್ಲ. ಇದೇನಿದು? ಈಗ ನಾವು ಅದನ್ನು ಚಿಣ್ಣರ ಉತ್ಸವ ಅಂತ ಇಟ್ಟಿದ್ದೇವೆ. ಯಾಕಂತೆ ಹೇಳಿದರೆ ಗೌರ್ಮೆಂಟ್ ಅದನ್ನು ನೀವು ಬೇರೆ ಇದನ್ನು ನಾವು ಅನಾಥ ಅಂತ ಶಬ್ದವನ್ನೇ ಉಪಯೋಗಿಸಬಾರ್ದು. ಮಕ್ಕಳ ಆರೈಕೆ ಕೇಂದ್ರದ ಬೇರೆ ಬೇರೆ ಮಕ್ಕಳ ಆರೈಕೆ ಕೇಂದ್ರದ ಮಕ್ಕಳಿಗೆ ಒಂದು ದಿವಸ, 1 ಡೇ ಇನ್ ದೇರ್ ಲೈಫ್ ಟು ಮೇಕ್ ಇಟ್ ಮೆಮೊರೇಬಲ್ ಅಂತ. ಹಾಗೆ ಇವತ್ತು ನಮ್ಮಲ್ಲಿ ಬಂದಿದ್ದಾರೆ ಸ್ವಾಮಿ ಸಿದ್ಧಾನಂದ ಸೇವಾಶ್ರಮದ ಮಕ್ಕಳು, ಈಶ್ವರಾನಂದ ಸೇವಾಶ್ರಮ ಬಾಲಿಕಾಶ್ರಮದ ಮಕ್ಕಳು, ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ ಪದವಿನ ಮಕ್ಕಳು, ಝೀನತ್ ಬಕ್ಷ್ ಯತೀಮ್ಖಾನದ ಮಕ್ಕಳು, ಬಾಲ ಯೇಸು ನಿಲಯದ ಮಕ್ಕಳು, ಡಮರ್ಸೀಡ್ ಆರ್ಫನೇಜಿನ ಮಕ್ಕಳು, ಹಾಗೆ ಪ್ರಜ್ಞಾ ಚಿನ್ನರ ತಂಗುದಾಣದ ಮಕ್ಕಳು, ಸೈಂಟ್ ಆಂಜೆಲಾ ಹೋಮ್ ಇದ ಮಕ್ಕಳು, ಹಾಗೆ ಇಂಚಾರ ಹೋಮ್ ಫಾರ್ ದ ಚಿಲ್ಡ್ರನ್ ಈ ಇನ್ಸ್ಟಿಟ್ಯೂಷನ್ ಮಕ್ಕಳು ಮತ್ತು ಇನ್ಫೆಂಟ್ ಮೇರಿ ಹಾಸ್ಟೆಲ್. ಇಷ್ಟು 10 ಮಕ್ಕಳ ಆರೈಕೆ ಕೇಂದ್ರಗಳಿಂದ ಸಾಧಾರಣ 475-500 ಮಕ್ಕಳು ನೀವು ಇವತ್ತು ಭಾಗವಹಿಸಿದ್ದೀರಿ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಇದೆಲ್ಲ ಹೇಳಿದ್ದೇನೆ ಬೆಳಿಗ್ಗೆ, ಆದರೆ ಮತ್ತೆ ಹೇಳ್ತಾ ಇದ್ದೇನೆ. ಈ ಮಕ್ಕಳನ್ನು ನಾವು ನಮ್ಮದೇ ಒಂದು ಪ್ರಯತ್ನದಿಂದ ಇಲ್ಲಿಗೆ ತರ್ತೇವೆ. ಬೆಳಿಗ್ಗೆ 6:00 ನಮ್ಮ ಮಿತ್ರರಾದ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಅಂತ ಸಿಟಿ ಆಸ್ಪತ್ರೆ ಮತ್ತು ನಮ್ಮ ಸದಸ್ಯರಾದ ರೊಟೇರಿಯನ್ ರವಿರಾಜ್ ಶೆಟ್ಟಿಯನ್ನ ಒಂದು ಕೃಪೆಯಿಂದಾಗಿ 4 ಬಸ್ಸುಗಳನ್ನು ಬೇರೆ ಬೇರೆ ಈ ಮಕ್ಕಳ ಆರೈಕೆ ಕೇಂದ್ರಗಳಿಗೆ ಕಳಿಸಿ ಅವರನ್ನು ಇಲ್ಲಿ ತಂದೆವು. ತಂದ ನಂತರ ಏನು ಮಾಡಿದೆವು, ಅವರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೊಟ್ಟೆವು. ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಕೊಟ್ಟು ಈ 10 ಸಂಸ್ಥೆಗಳ ಒಂದು ಪಥ ಸಂಚಲನ ಮಾರ್ಚ್ ಪಾಸ್ಟ್ ನಡೆಯಿತು. ತದನಂತರ ಏನಾಯ್ತು ಅಂತ ಹೇಳಿದರೆ, ಉದ್ಘಾಟನಾ ಸಮಾರಂಭ ನಮ್ಮ ಮಂಗಳೂರಿನ ಮಹಾಪೌರರು ಸುಧೀರ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೆ ಗೌರವ ಅತಿಥಿಯಾಗಿ ಸಹಾಯಕ ಗೌರವದ ಮೇಜರ್ ಡೋನರ್ ಸುಬೋಧ್ ಕುಮಾರ್ ದಾಸ್ ಅವರಿದ್ದರು. ಈ ಉದ್ಘಾಟನಾ ಸಮಾರಂಭದ ನಂತರ ಆಟೋಟ ಸ್ಪರ್ಧೆ 1ನೇಯಿಂದ 4 ಬೇರೆ ಬೇರೆ ಕ್ಲಾಸ್ಗಳ ಮಕ್ಕಳಿಗೆ, ಹುಡುಗಿಯರಿಗೂ ಬೇರೆ ಹುಡುಗರಿಗೆ ಬೇರೆ, ಸಾಧಾರಣ ಒಂದು 12:30 1 ಗಂಟೆವರೆಗೆ ಆಟೋಟ ಸ್ಪರ್ಧೆಗಳು ನಡೆಯಿತು. ಅದರಲ್ಲಿ 1ನೇ 2ನೇ ಮತ್ತು 3ನೇ ಬಹುಮಾನ ಅಲ್ಲೇ ಕೊಟ್ಟೆವು ನಾವು. ಹಾಗೆ ಟಗ್ ಆಫ್ ವಾರು ಆಯಿತು. 1 ಗಂಟೆಯಿಂದ 2:30 ಮಕ್ಕಳಿಗೆಲ್ಲ ಒಳ್ಳೆಯ ಒಂದು ಊಟ ಕೊಟ್ಟೆವು. ಅದರ ನಂತರ 2:30 ಗಂಟೆಯಿಂದ 4:30 ಗಂಟೆವರೆಗೆ, ಸಾಧಾರಣ 4:15 ಇಷ್ಟುವರೆಗೆ, ಅದಂದರೆ ಕೆಲವೆಲ್ಲ ನಾವು ನಮ್ಮ ಸದಸ್ಯರ ಕಾರ್ಯಕ್ರಮ ಇತ್ತು. ಅಂತರ ಮಕ್ಕಳ ಆರೈಕೆ ಕೇಂದ್ರ ಒಂದು ಮನೋರಂಜನಾ ಕಾರ್ಯಕ್ರಮ. ಈ ಮನೋರಂಜನಾ ಕಾರ್ಯಕ್ರಮಕ್ಕೆ ನಾವೊಂದು ಥೀಮ್ ಇಟ್ಟಿದ್ದೆವು, ಭವಿಷ್ಯದ ಭಾರತ ಅಂತ. ನೀವೆಲ್ಲ ನೋಡಿರ್ಬೋದು, ಏನು ಮಕ್ಕಳು ಏನು ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಈ ಕಾರ್ಯಕ್ರಮವು ನಮ್ಮ ಮಂಗಳೂರು ಸಾಧಾರಣ ನಗರದಲ್ಲಿ ಬಹಳ ಒಂದು ಹೆಸರು, ನಮ್ಮ ಕ್ಲಬ್ಗೆ ಮತ್ತು ರೋಟರಿ ಕ್ಲಬ್ಗೆ ಬಹಳ ಹೆಸರು ಕೊಟ್ಟಿದೆ. ಯಾಕಂತ ಹೇಳಿದರೆ, ಮಕ್ಕಳ ಆರೈಕೆ ಕೇಂದ್ರಗಳಿಗೆ
ಊಟ ಉಪಚಾರದ ವ್ಯವಸ್ಥೆಯನ್ನು ಎಷ್ಟೋ ಜನ ಕೊಡ್ತಾರೆ, ಹಾಗೆ ಹಲವಾರು ಬೇರೆ ಬೇರೆ ಇದನ್ನು ಕೊಡ್ತಾರೆ. ಆದರೆ ಇಂತಹ ಒಂದು ಕಾರ್ಯಕ್ರಮವನ್ನು ಯಾವ ಸಂಸ್ಥೆಯು ಮಾಡ್ತಾ ಇಲ್ಲ. ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮತ್ತು ರೋಟರಿ ಕ್ಲಬ್ ಮಂಗಳೂರು ಸಿಟಿ ಅವರು ಮಾಡ್ತಾ ಇದ್ದಾರೆ. ಮಕ್ಕಳು ಕಾಯ್ತಾರೆ. ಈಗ ಸುಬೋಧ್ ಕುಮಾರ್ ದಾಸ್ ಹೇಳಿದ್ರು, ನನಗೆ ಗೊತ್ತೇ ಇರಲಿಲ್ಲ ಮಾರಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಅಂತ, ಚಿನ್ನರ ಉತ್ಸವ ಅಂತ. ಅಂದರೆ ಅದರಿಂದಾಗಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ಹಾಗೆಯೇ ನನಗೆ ಬಹಳ ಸಂತೋಷವಾಗುವುದೇನಂತ ಹೇಳಿದರೆ, ಇಡೀ ರಾಷ್ಟ್ರದಲ್ಲಿ ರೋಟರಿಯ ಸಮುದಾಯ ಸೇವೆಗೆ ಕೊಡುವ ಗುಲಾಬ್ ದೇವಿ ಸಾಬು ಅವಾರ್ಡು ನಮ್ಮ ಸಂಸ್ಥೆಗೆ ಬಂದಿದೆ ಈ ಕಾರ್ಯಕ್ರಮದಿಂದಾಗಿ. ಈಗ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ದುಡ್ಡು ಹಣ ಖರ್ಚು ಇರ್ತದೆ. ಅದಂದರೆ ನಾನು ಇಲ್ಲಿ ಹೇಳಬೇಕಂತ ಹೇಳಿದೆ. ಯಾಕಂದರೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ನೆಲ್ಲ ಸ್ವಲ್ಪ ಜನ ಕೆಲವರು ಸಲ ಕೇಳ್ತಾರೆ, ನಿಮಗೆ ಏನಾದರೂ ವಿದೇಶದಿಂದ ಹಣ ಬರ್ತದಾ? ನೀವು ವಿದೇಶದ ಅಂದರೆ ಒಂದು ತಪ್ಪು ಕಲ್ಪನೆ, ರೋಟರಿಯವರಿಗೆ ವಿದೇಶದಿಂದ ಹಣ ಬರ್ತದೆ, ಆ ವಿದೇಶದ ಹಣದಿಂದಾಗಿ ಇಲ್ಲ, ನಾವೇ ನಮ್ಮ ಕೈಯಿಂದ ಖರ್ಚು ಮಾಡುವಂಥ ಕಾರ್ಯಕ್ರಮ. ಇಲ್ಲಿ ಬೆಳಿಗ್ಗೆ ಹೇಳಿದ್ದೇನೆ, ಆದರೆ ಈಗಲೂ ಹೇಳಬೇಕಾಗ್ತದೆ. ಅಂದರೆ ಗವರ್ನರ್ ಇದ್ದಾರೆ, 50,000 ರೂಪಾಯಿಯನ್ನು ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ವಿಲಿಯಂ ಡಿಸೋಜಾ, ಗ್ಲೋಬ್ ಟ್ರಾವೆಲ್ಸ್ನ ಅಣ್ಣರಾದ ಮೈಕೆಲ್ ಡಿಸೋಜಾ, ಅವರಿಗೆ ಕನೆಕ್ಷನೇ ಇಲ್ಲ ಈ ರೋಟರಿಗೆ. ನಾನು ಕೇಳಿದ ಕೂಡಲೇ 50,000 ಕೊಟ್ಟರು. ಹಾಗೆ ನಾನು ಕೊಟ್ಟೆ 50,000. ಹಾಗೆ ಹಲವಾರು ನಮ್ಮ ಸದಸ್ಯರಿದ್ದಾರೆ. ನಿತಿನ್ ಶೆಟ್ಟಿ ಎಂಬವರು 25,000 ಕೊಟ್ಟರು. ಮಧುಸೂದನ್ ಉಪಾಧ್ಯಾಯ ಅಂತ ನಮ್ಮ ಮಾಜಿ ಅಧ್ಯಕ್ಷರು 25,000 ಕೊಟ್ಟರು. ಚಂದ್ರಕಾಂತ್ ಭಟ್ ಅಂತ ನಮ್ಮ ಮಾಜಿ ಅಧ್ಯಕ್ಷರು 25,000 ಕೊಟ್ಟರು. ಮಂಗಳೂರಿನ ಪ್ರಖ್ಯಾತ ವೈದ್ಯ ಡಾಕ್ಟರ್ ಮೊಹಮ್ಮದ್ ಇಸ್ಮೈಲ್ 25,000 ಕೊಟ್ಟರು. ಹಾಗೆ ಕೆನರಾ ಫೌಂಡೇಶನ್ ಅಂತ ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಇದ್ದಾರೆ ಪ್ರೇಮನಾಥ್ ಕೂಡ ಅವರ ಸಂಸ್ಥೆ 25,000 ಕೊಟ್ಟಿತ್ತು. ಹಾಗೆ ನಮ್ಮ ಡಾಕ್ಟರ್ ಗುರುದತ್ ಕಾಮತ್ ಅಂತ 20,000 ಕೊಟ್ಟರು. ಹಾಗೆ ಪ್ರಮೋದ್ ಹೆಗ್ಡೆ ಅಂತ ನಮ್ಮ ಮಾಜಿ ಸದಸ್ಯರು 25,000 ಕೊಟ್ಟರು. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶ್ ಪೈನ್ ಅವರು 25,000 ಕೊಟ್ಟರು. ಯಾಕೆ ಇದು ಹೇಳುವುದು ಅಂತ ಹೇಳಿದ್ರೆ ಹೇಳಲೇಬೇಕಾಗ್ತದೆ, ಇವರ ಸಹಾಯ ಇಲ್ಲದಿದ್ದರೆ ಈ ಕಾರ್ಯಕ್ರಮ ನಡೆಯುವುದಿಲ್ಲ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರ ಚಾರ್ಟರ್ ಪ್ರೆಸಿಡೆಂಟ್ ಪ್ರೇಮನಾಥ್ ಕೂಡ 10,000 ಕೊಟ್ಟರು. ಡಾಕ್ಟರ್ ಗುರುದತ್ ಕಾಮತ್ ಅಂತ 20,000 ಕೊಟ್ಟರು. ಹಾಗೆ ನಮ್ಮ ಪ್ರಕಾಶ್ ಕಲ್ಬಾವಿ ಅಂತ ರೋಟರಿ ಮಂಗಳೂರಿನ ಸದಸ್ಯರು 10,000 ಕೊಟ್ಟರು. ಡಾಕ್ಟರ್ RK ರಂಜನ್ ಅಂತ ಇನ್ನೊಂದು ರೋಟರಿ ಸಂಸ್ಥೆಯವರು 10,000 ಕೊಟ್ಟರು. ಡಾಕ್ಟರ್ ಸುಧೀರ್ ಹೆಗ್ಡೆ ಅಂತ 10,000 ಕೊಟ್ಟರು. ಟ್ಯಾನಿಯಾ ಮೆಂಡೋನ್ಸಾ ಅಂತ ನಮ್ಮ ಸದಸ್ಯರಾದ ರೊನಾಲ್ಡ್ ಮೆಂಡೋನ್ಸಾ ಅವರ ಮಗಳು 10,000 ಕೊಟ್ಟರು. ಮತ್ತು ಆರತಿ ಶೇಟ್ ಅಂತ ನಮ್ಮ 5,000 ಕೊಟ್ಟರು. ಸುಚಿತ್ರಾ ಕುಡುವ ಅಂತ 5,000 ಕೊಟ್ಟರು. 2,500 ರೊಟೇರಿಯನ್ ರೊನಾಲ್ಡ್ ಮೆಂಡೋನ್ಸಾ ಅವರು ಕೊಟ್ಟರು. ಹೀಗೆ ಸಾಧಾರಣ ಭಾಳಷ್ಟು ಇವರು ಸಹಾಯ ಮಾಡಿದರು. ಈ ಸಹಾಯವಿಲ್ಲದೆ ಇಂಥ ಕಾರ್ಯಕ್ರಮ ನಡೆಸಲಿಕ್ಕೆ ಆಗುವುದಿಲ್ಲ. ಅದು ಎಲ್ಲ ಮಕ್ಕಳೇ, ಎಲ್ಲ ಕೊಟ್ಟವರಿಗೆ ನಿಮ್ಮೊಂದು ಕ್ಲಾಪ್ ಕೊಡಿ, ಪಬ್ಲಿಕ್ ಅಪ್ಲಾಸ್. ಹಾಗೆ ಮಕ್ಕಳನ್ನು ಇಲ್ಲಿಗೆ ತರಬೇಕಾದ್ರೆ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಅವರು 2 ಬಸ್ಸನ್ನು ಕೊಟ್ಟರು. ನಮ್ಮ ಸದಸ್ಯರಾದ ರೊಟೇರಿಯನ್ ರವಿರಾಜ್ ಶೆಟ್ಟಿ ಅನ್ನೋರು 2 ಬಸ್ಸನ್ನು ಕೊಟ್ಟರು ಉಚಿತವಾಗಿ. ಈ ಎಲ್ಲ ಇದರಿಂದ ಹಾಗೆ ಈ ಊಟದ ವ್ಯವಸ್ಥೆ ನಮ್ಮ ಮಾಜಿ ಅಧ್ಯಕ್ಷರಾದ ರೊಟೇರಿಯನ್ PHF ರಾಜಗೋಪಾಲ್ ರೈ ಅವರು ಇಡೀ ದಿವಸದ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಮಾಡಿದ್ದಾರೆ. ಹಾಗೆ ನಮ್ಮ ರೋಟರಿ ಸದಸ್ಯರಾದ ಗಿರೀಶ್ ಮತ್ತು ಯತೀಶ್ ಸಾಲ್ಯನ್ ಅವರು ಇಡೀ ಉಸ್ತುವಾರಿ ನೋಡಿದ್ರು ಈ ಕಾರ್ಯಕ್ರಮದ್ದು. ಹಾಗೆ ನಮ್ಮ ರೋಟರಿ ಸದಸ್ಯರು 30 ಸದಸ್ಯರದ್ದು ರೋಟರಿ ಸದಸ್ಯರು ಇಡೀ ದಿವಸದ ಆಟೋಟ ಸ್ಪರ್ಧೆ ಮತ್ತು ಇದರದ್ದು ಒಂದು ಉಸ್ತುವಾರಿ ಸಹಾಯ ಮಾಡಿದ್ರು. ಶಾಲೆಯ ಫಿಸಿಕಲ್ ಡೈರೆಕ್ಟರ್ನವರು 4 ಜನ ಸಹಾಯ ಮಾಡಿದ್ರು. ಹಾಗೆ ರೊಟೇರಿಯನ್ PHF PP KM ಹೆಗ್ಡೆ ಅವರು ಬಹಳ ಒಳ್ಳೆಯದು ಕಾರ್ಯಕ್ರಮ ನಿರ್ವಹಿಸಿದ್ರು. ಈಗ ಡ್ಯಾರಿಯಲ್ಲಿ ನಿರ್ವಹಿಸ್ತಾ ಇದ್ದಾನೆ. ನಮ್ಮದೇ ಆ್ಯನ್ಸ್ ಆದರೆ ಈಗ ಅವರನ್ನು ಕರಿತಾ ಇದ್ದಾರೆ, ಜಡ್ಜ್ ಮಾಡಿದ್ರು. ಎಷ್ಟೋ ಜನ ಸಹಾಯ ಮಾಡಿದರು. ಇನ್ನು ಮುಂದೆಯೂ ಈ ಕಾರ್ಯಕ್ರಮ ಸತತವಾಗಿ ನಡೀತದೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟು, ಮಕ್ಕಳೇ ಇನ್ನು ಮುಂದೆ ನಮ್ಮ ಸಂಸ್ಥೆಗೆ ಮತ್ತು ರೋಟರಿ ಸಂಸ್ಥೆಗೆ ನಿಮ್ಮ ಒಂದು ಇದು ಇರಲಿ, ಸಂಪೂರ್ಣ ಸಹಕಾರವಿರಲಿ. ಯಾಕಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಬಹಳಷ್ಟು ನಮ್ಮ ಒಂದು ಹೃದಯಕ್ಕೆ ಬಹಳ ಹತ್ತಿರವಾದ ಒಂದು ಕಾರ್ಯಕ್ರಮ. ಇನ್ನು ಮುಂದೆ ನಾವು ಹೀಗೆ ಮಾಡ್ತೇವೆ ಅಂತ ಹೇಳ್ತಾ, ಈ ಯಾರೆಲ್ಲ ಗೆಲ್ತಾರೆ ಈಗ ನಾವು ಅನೌನ್ಸ್ ಮಾಡ್ತೇವೆ. ಓವರ್ ಫಸ್ಟ್, ಓವರ್ ಸೆಕೆಂಡ್ ಬರ್ತದೆ. ಓವರ್ ಸ್ಪೋರ್ಟ್ಸ್ ಫಸ್ಟ್, ಓವರ್ ಸ್ಪೋರ್ಟ್ಸ್ ಸೆಕೆಂಡ್, ಹಾಗೆ ಓವರ್ ಕಲ್ಚರಲ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಅವರಿಗೆ ನನ್ನ ಅಭಿನಂದನೆಗಳು. ಆದರೆ ಬ್ಯಾರನ್ ಕ್ಯುಬರ್ಟಿನ್ ಅಂತ ಹೇಳಿದಾನೆ ನಮ್ಮ ಈಗ ಒಲಿಂಪಿಕ್ಸ್ ರೂವಾರಿ, ವಿನ್ನಿಂಗ್ ಇಸ್ ನಾಟ್ ಎವ್ರಿಥಿಂಗ್, ಪಾರ್ಟಿಸಿಪೇಷನ್ ಇಸ್ ದ ಮೈನ್ ಥಿಂಗ್. ಪ್ರತಿಯೊಂದು ಮಗುವಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತೇವೆ ನಾವು. ಆದ್ದರಿಂದ ಯಾರೂ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ. ಒಂದೊಂದು ಗಿಫ್ಟ್ ಹ್ಯಾಂಪರನ್ನು ನಾವು ಹಿಡ್ಕೊಂಡು ಹೋಗ್ತೀರಿ. ಹಾಗೆ ನಿಮ್ಮನ್ನು ಭಾಳ ನಿಮ್ಮ ಸಂಸ್ಥೆಗಳಿಗೆ ನಾವು ವಾಪಸ್ ಕಳಿಸ್ತೇವೆ. ಹಾಗೆ ಬಹಳಷ್ಟು ವಾರ್ಡನ್ಗಳು ಮತ್ತು ಇವರೆಲ್ಲ ಬಂದಿದ್ದಾರೆ. ಇವರಿಗೆಲ್ಲ ನನ್ನ ಧನ್ಯವಾದಗಳು ಸಮರ್ಪಿಸಿ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ರೋಟರಿ, ಜೈ ರೋಟ್ರ್ಯಾಕ್. ಸಮಿತಿಯ
ಅಧ್ಯಕ್ಷರಾದ ರೋಟೇರಿಯನ್ PDG MPHF ಡಾಕ್ಟರ್ ದೇವದಾಸ್ ರೈ ಸರ್, ತಮಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸೆಂಟ್ರಲ್ ಇದರ ಅಧ್ಯಕ್ಷರಾದಂತಹ ರೋಟೇರಿಯನ್ ರಾಜೇಶ್ ಶೆಟ್ಟಿ, ಸೆಕ್ರೆಟರಿ ರೋಟೇರಿಯನ್ PHF ರವಿಚಲನ್, ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಪಾಸ್ಟ್ ಪ್ರೆಸಿಡೆಂಟ್ ಸೆಕ್ರೆಟರಿ ಅಕ್ಷಯ್ ರೈ ಕೂಡ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಇನ್ನು ಕೆಲವೊಂದು ಹೆಸರುಗಳು, ಹಣಕಾಸಿನ ನೆರವನ್ನು ನೀಡಿದಂಥ ನಾನು ಹೆಸರನ್ನು ಹೇಳುವುದಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಲಿಕ್ಕಾಗಿ ನಮ್ಮೊಂದಿಗೆ ಹಣಕಾಸಿನ ನೆರವನ್ನು ನೀಡಿದಂತಹ ಎಲ್ಲ ದಾನಿಗಳಿಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಯಶಸ್ಸು ಆಗಬೇಕಾದ್ರೆ ಇಷ್ಟೊಂದು ಮಕ್ಕಳು ನಮ್ಮೊಂದಿಗೆ ಸೇರಿದ್ದಾರೆ. ಎಲ್ಲ ಮಕ್ಕಳ ಸಂರಕ್ಷಣಾ ಸಂಸ್ಥೆ ಎಲ್ಲ ಮಕ್ಕಳಿಗೆ ಕೂಡ ಹಾಗೂ ಅವರ ಕೇರ್ ಟೇಕರ್ಸ್ ಯಾರೆಲ್ಲ ಇದ್ದೀರಿ ನಿಮಗೆ ಕೂಡ ಧನ್ಯವಾದಗಳು. ನಮಗೆ ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಕೆನರಾ ಶಿಕ್ಷಣ ಸಂಸ್ಥೆಗೆ ಕೂಡ ನಾವು ಆಭಾರಿಯಾಗಿದ್ದೇವೆ. ಇಂದಿನ ಅಚ್ಚುಕಟ್ಟಾದ ಒಂದು ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದಂಥ ರೊಟೇರಿಯನ್ ರಾಜಗೋಪಾಲ್ ರೈ ಸರ್, ಇವರಿಗೆ ಕೂಡ ಧನ್ಯವಾದಗಳು. ಇನ್ನು ಮಾಧ್ಯಮ ಸಲಹೆಗಾರರಾದಂಥ ME ಮಲ್ಯ ಮತ್ತು ಸುರೇಂದ್ರ ಕಲ್ಕೇರ ಅವರು ನಮ್ಮೊಂದಿಗಿದ್ದಾರೆ. ಹಾಗೂ ಎಲ್ಲ ಪತ್ರಕರ್ತರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೂ ನಾವು ಬೆಳಗ್ಗೆಯಿಂದ ಇಲ್ಲಿ ನೋಡಿದ್ದೇವೆ ನಮ್ಮ ರೊಟೇರಿಯನ್ಸ್ ಹಾಗೂ ರೋಟ್ರಾಕ್ಟರ್ಸ್ ಆಟೋಟ ಸ್ಪರ್ಧೆಯಲ್ಲಿ ಇರ್ಬೋದು, ಕಲ್ಚರಲ್ ಕಾರ್ಯಕ್ರಮ ಇರ್ಬೋದು, ಆ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಅದನ್ನು ಅವರ ಓಡಾಟ ನಾವು ನೋಡ್ಬೋದು. ಈ ಒಂದು ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೇವೆ. ಎಲ್ಲ ರೊಟೇರಿಯನ್ಸ್ ಹಾಗೂ ರೋಟ್ರಾಕ್ಟರ್ಸ್ಗೆ ನಮ್ಮ ಕ್ಲಬ್ನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅರೇಂಜ್ಮೆಂಟ್ಸ್ ಅದರ ರೋಟ್ರಾಕ್ಟರ್ ಗಿರೀಶ್ ಮತ್ತು ರೋಟ್ರಾಕ್ಟರ್ ಅತೀಶ್ ಆಲಿಯನ್ ಅವರು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ನಮ್ಮ ಬೆಳಗಿನ ಫಿಸಿಕಲ್ ಡೈರೆಕ್ಟರ್ಸ್ ಸ್ಪೋರ್ಟ್ಸನ್ನು ನಡೆಸಿಕೊಟ್ಟಂತಹ ಅವರನ್ನು ನೆನಪಿಸ್ತೇವೆ. ಹಾಗೆ ನಮ್ಮ ಕಲ್ಚರಲ್ ಈವೆಂಟ್ನ ಜಡ್ಜಸ್ ಕೂಡ ಇದ್ದಾರೆ, ಇವರನ್ನು ಕೂಡ ನೆನಪಿಸ್ತೇವೆ.